ಇತಿಹಾಸ ಪ್ರಸಿದ್ಧ ಮಾರಿಯಮ್ಮನ ಉತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದ್ದು ಬೆಳಗ್ಗಿನಿಂದಲೇ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆಯಲು ಸರತಿಯ ಸಾಲಿನಲ್ಲಿ ಕಾಯುವ ದೃಶ್ಯ ಕಂಡುಬಂತು. ಕರಾವಳಿಯಲ್ಲಿ ನೆಲೆಸಿರುವಂತಹ ಶಕ್ತಿ ಸ್ವರೂಪಿಣಿಯಾದಂತಹ ದುರ್ಗೆಯ ಇನ್ನೊಂದು ರೂಪವಾಗಿರುವ ಮಾರಿಕಾಂಬೆಯ ವರ್ಷಾವತಿಯ ಪೂಜೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಪೂಜೆಯ ಬಳಿಕ ಕಾರ್ಕಳದಲ್ಲಿ ಯಾವುದೇ ರೀತಿಯ ಉತ್ಸವಗಳು ಜರುಗುವುದಿಲ್ಲ. ಈ ಬಗ್ಗೆ ಮಾತನಾಡಿದ ಜೆಸಿ ಅಂತಾರಾಷ್ಟ್ರೀಯ ತರಬೇತುದಾರ ಹಾಗೂ ಶಿಕ್ಷಕರಾದ ರಾಜೇಂದ್ರ ಭಟ್ ಅವರು ಧಾರ್ಮಿಕ ಇತಿಹಾಸದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇಡೀ ಕರಾವಳಿಯಾದ್ಯಂತ ನೆಲೆಸಿರ್ತಕ್ಕಂತಹ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂತಹ ದುರ್ಗೆಯ ಇನ್ನೊಂದು ರೂಪವೇ ಆಗಿರ್ತಕ್ಕಂತಹ ಮಾರಿಕಾಂಬೆಯ ಸನ್ನಿಧಿ ನಾವಿದ್ದೇವೆ. ಕಾರ್ಕಳದ ಮಾರಿಯಮ್ಮನಿಗೆ ಇವತ್ತು ವರ್ಷಾವಧಿ ಮಾರಿ ಪೂಜೆ ಆಗ್ತಾ ಇರತಕ್ಕಂಥದ್ದು. ಸಾವಿರ ಜನ ಬಂದು ಇಲ್ಲಿಯ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ, ಹರಕೆಗಳನ್ನು ತೀರಿಸ್ತಾ ಇದ್ದಾರೆ, ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತಿ ಭಾವಗಳು ಎಲ್ಲ ಕಡೆ ಪುರಸ್ಕಾರಗೊಳ್ತಾ ಇದೆ. ಸಾವಿರ ವರ್ಷಗಳ ಹಿಂದೆ ಇತಿಹಾಸವನ್ನು ಬಗೆದು ನೋಡಿದಾಗ ತಾಯಿಯಾಗಿ ಸಾತ್ವಿಕ ರೂಪದಲ್ಲಿ, ರಾಜಸ ರೂಪದಲ್ಲಿ ಮತ್ತು ತಾಮಸ ರೂಪದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ಪಾರ್ವತಿಯ ಅವತಾರ, ದುರ್ಗೆಯ ಅವತಾರ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಮಾರಿಕಾಂಬೆ ಕರಾವಳಿಯಲ್ಲಿ ಜನರಿಗೆ ಬಹಳ ಬೇಗವಾಗಿ ತಲುಪುವಂತಹ ಮಾರಿಕಾಂಬೆ. ಯಾವುದನ್ನು ಕೇಳಿದ್ರೂ ಕೂಡ ಅದನ್ನು ಪ್ರತ್ಯಕ್ಷವಾಗಿ ಕೊಡುವಂಥ ಮಾರಿಕಾಂಬೆ. ರಾಜರು ಮಹಾರಾಜರು ಯುದ್ಧವನ್ನು ಮಾಡಲಿಕ್ಕೆ ಹೊರಡುವಾಗ ಇಲ್ಲಿ ದೇವಿಯ ಅನುಮತಿ ಪಡ್ಕೊಂಡು ದೇವಿಗೆ ಪೂಜೆ ಸಲ್ಲಿಸ್ಕೊಂಡು ಹೊರಡುವಂತಹ ಮಾರಿಕಾಂಬೆ. ಇವತ್ತು ಕಾರ್ಕಳದಲ್ಲಿ ಇಡೀ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬ್ರಹ್ಮಕಲಶ ಆಗಿರ್ತಕ್ಕಂಥದ್ದು, ದೈವಗಳ ಸಾನ್ನಿಧ್ಯ ಇರತಕ್ಕಂಥದ್ದು, ಕಲೆಗೆ ಸಂಸ್ಕೃತಿಗೆ ಬಹಳ ಶ್ರೇಷ್ಠವಾದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂತಹ ಮಾರಿಯಮ್ಮನ ಸನ್ನಿಧಿಯಲ್ಲಿ ಇವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಉತ್ಸವ ನೆರವೇರ್ತಾ ಇದೆ. ಇದು ವರ್ಷಾವಧಿ ಮಾರಿ ಪೂಜೆ ಅಂತ ಜನ ಕರೀತಾರೆ. ಇಡೀ ದಿನ ರಾತ್ರಿ ಹಗಲು ಸೇರಿಕೊಂಡು ಜನ ದೇವಿ ದರ್ಶನವನ್ನು ಮಾಡ್ತಾರೆ. 24 ಗಂಟೆ ದೇವಿಯ ಭಜನೆಯಲ್ಲಿ, ದೇವಿಯ ಉತ್ಸವದಲ್ಲಿ ಮುಳುಗಿಬಿಡ್ತಾರೆ. ಇನ್ನೊಂದು ಕಾರಣಕ್ಕೆ ಈ ಉತ್ಸವ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದು ಈ ದೇವಿಯ ಕೊನೆಯ ಉತ್ಸವ. ಮತ್ತು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಾರಿಕಾಂಬೆ ಸನ್ನಿಧಿಯಲ್ಲಿ ಇದು ನಡೀತಾ ಇರತಕ್ಕಂತಹ ಬಹಳ ದೊಡ್ಡ ಉತ್ಸವ ಅಂತ ಹೇಳಿದ್ರೆ ಮಾರಿ ಪೂಜಾ ಮಹೋತ್ಸವ. ಇದರ ನಂತರ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರ್ತವೆ. ಜನ ಬಂದು ಸರತಿ ಸಾಲಿ ನಿಂತ್ಕೊಂಡು ದೇವಿ ದರ್ಶನಗಳನ್ನು ಮಾಡ್ತಾರೆ. ಕೆಎಂ ಖಲೀಲ್, B4 ನ್ಯೂಸ್, ಕಾರ್ಕಳ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.